ಸೊಲ್ಮೆಲು ನಮ ಕುಡ್ಲ ತುಳುವಾರ್ತೆಲು ಇನ್ನಿತ್ತ ಮಲ ಸುದ್ದಿಲು ಕೇಂದ್ರ ಮಂತ್ರಿ ನಿತಿನ್ ಗಡ್ಕರಿ ಕುಡ್ಲಾಡ್ 7 ಜಿಲ್ಲೆಗಳಿಗೆ ಸಂಬಂಧಪಟ್ಟಿನ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಬಕ ಲೋಕಾರ್ಪಣೆ. ಒರ್ಮನೆ ಕ್ಲಾಸ್ ಕಲ್ತೊಂದಿತ್ತಿನ ಆಣ್ ಕುಡ್ಲ ಮಾಂಕಳಿ ಪಟ್ಪದ ದೃಶ್ಯ ಕ್ರಿಕೆಟ್ ಕಮೆಂಟ್ರಿಗೆ ಪೋದು ಐತಾರ ತೋಜಂದೆ ಅದು ನೇತ್ರಾವತಿ ಸುದೆ ಬರಿಟ್ಟು ತೋಜಿದ ಬತ್ತಿನ ಪುನಃ ತುಳುನಾಡು ಮೇಲ ಶಿವಶಕ್ತಿ ಕ್ಷೇತ್ರಲೆಡ್ ಮಹಾಶಿವರಾತ್ರದ ಆಚರಣೆ. ಕುದ್ರೋಳಿ ದೇವಸ್ಥಾನಡು ಮಹಾರುದ್ರಾಭಿಷೇಕ ಕದ್ರಡ್ ಇಸೇಸ ಆರಾಧನೆ. ಇಜಾಬ್ ಬಗೆಟ್ ಕೋರ್ಟ್ ಕೊರ್ನ ನಡುವಂತರದ ತೀರ್ಪು ರಾಜ್ಯ ಸರ್ಕಾರ ಅರ್ಥ ಮಲ್ತೊನಂದೆ ಆದೇಶ ಕೊಡ್ದು ಮುಸ್ಲಿಂ ಪೊಣ್ಣುಲೆಗ್ ಬರವು ಕಲ್ಪಂದಿನಂಚ ಆತಂಡ್ MS ಮಹಮ್ಮದ್. ಇತ ವಾರ್ತೆದ ವಿವರ. ಶಿರಾಡಿ ಘಾಟಿಡ್ 14,000 ಕೋಟಿ ರೂಪಾಯಿ ಖರ್ಚಿದ ಸುರಂಗ ಮಾರ್ಗ ಯೋಜನೆಗೆ ಕಾಡುಬೊಕ್ಕ ಪರಿಸರ ಇಲಾಖೆ ಒಪ್ಪಿಗೆಯ ಕೊರಿಯಟ್ಟಿಗೆ ಚಾಲನೆ ಕೊರ್ಪುಣೊಂದು ಕೇಂದ್ರ ಭೂ ಸಾರಿಗೆ ಬೊಕ ರಾಜಮಾರ್ಗ ಮಂತ್ರಿ ನಿತಿನ್ ಗಡ್ಕರಿ ಪಂತೆರ್ ಆರು ಕುಡ್ಲಾಡ್ ಸೋಮವಾರ 7 ಜಿಲ್ಲೆಲೆಗ್ ಸಂಬಂಧಪಟ್ಟಿನ ಕಾಮಗಾರಿಲೆಗ್ ಶಂಕುಸ್ಥಾಪನೆ ಬೊಕ ಲೋಕಾರ್ಪಣೆ ಮಲ್ತದ ಪಾತಿರಿಯರ್. ದಕ್ಷಿಣ ಕನ್ನಡ ಒಡಿಪು ಸೇರಿದ ಒಟ್ಟು 7 ಜಿಲ್ಲೆಗಳಿಗೆ ಸಂಬಂಧಪಟ್ಟಿನ ರಾಷ್ಟ್ರೀಯ ರಾಜಮಾರ್ಗಲನ ಬೇತೆ ಬೇತೆ ಕಾಮಗಾರಿಲೆಗ್ ಶಂಕುಸ್ಥಾಪನೆ ಬೊಕ ಲೋಕಾರ್ಪಣೆದ ಕಾರ್ಯಕ್ರಮ ಸೋಮವಾರ ಕುಡ್ಲಡ್ ನಡೆತಂಡ. ಕೇಂದ್ರ ಭೂ ಸಾರಿಗೆ ಬೊಕ ರಾಜಮಾರ್ಗ ಮಂತ್ರಿ ನಿತಿನ್ ಗಡ್ಕರಿಯರ್ ತುಡರ ಪುಲ್ಪು ಪತ್ತಾದ್ ಶಂಕುಸ್ಥಾಪನೆ ಬೊಕ ಲೋಕಾರ್ಪಣೆ ಮಲ್ತು ಕೊರಿಯರ್. ಶಿರಾಡಿ ಘಾಟಿಡ್ 14,000 ಕೋಟಿ ರೂಪಾಯಿ ಖರ್ಚಿದ ಸುರಂಗ ಮಾರ್ಗ ಯೋಜನೆಗೆ ಕಾಡುಬೊಕ್ಕ ಪರಿಸರ ಇಲಾಖೆ ಒಪ್ಪಿಗೆ ಕೊರಿಯಟ್ಟಿಗೆ ಚಾಲನೆ ಕೊರ್ಪುಂಡು. ಶಿರಾಡಿ ಘಾಟಿಡ್ 26 ಕಿಲೋಮೀಟರ್ 4 ಸಾಲು ಮಾರ್ಗ ಯೋಜನೆಗೆ ಒಪ್ಪಿಗೆ ಕೊಡ್ತುಂಡು. ಸುರಂಗ ಮಾರ್ಗ ಯೋಜನೆಗೆ ಮುಖ್ಯಮಂತ್ರಿಯರು ಕಾಡುಬೊಕ್ಕ ಪರಿಸರ ಇಲಾಖೆದ ಒಪ್ಪಿಗೆಯನ್ನು ಬೇಗ ದಿಪ್ಪದು ಕೊರುಡೊಂದು ನಿತಿನ್ ಗಡ್ಕರಿ ಪಂಡ್ಯರು. मुझे पता है कि जब मैं शिपिंग मंत्री था तो यहाँ का सबसे बड़ा इम्पोर्टेंट प्रॉब्लम अगर कोई था तो वो शिराड़ी घाट का था, और इसलिए एक प्रकार से कर्नाटक के लिए, केरल के लिए ये एक लाइफलाइन है, और जिसके कारण आज इस पोर्ट का पूरा उपयोग नहीं हो रहा है, और इसीलिए शिराड़ी घाट के काम को मैंने हाईएस्ट प्रायोरिटी दी है. आज मुझे खुशी है कि शिराड़ी घाट की प्रेजेंट 26 किलोमीटर जो लेंथ है वो स्टेट PWD के पास है, वहाँ 2 लेन का रोड है. इसके बारे में हम 4 लेन करने के लिए हमने प्रपोजल तैयार किया है, और प्रपोजल कर्नाटक के मुख्यमंत्री जी से, मुख्य सचिव से और फॉरेस्ट के अधिकारियों से भी चर्चा हुई है, और ये चर्चा होने के बाद हम ये 26 किलोमीटर 4 लेन रोड निश्चित रूप से शिराड़ी घाट में पूरा करेंगे, जो यहाँ के विकास के लिए बहुत महत्वपूर्ण होगा. मैं आप सबको विश्वास दिलाता हूँ कि हम तुरंत इसका DPR पूरा करके इसको फॉरेस्ट एंड एनवायरनमेंट का क्लियरेंस जितने जल्दी मिलेगा, जिसके लिए आदरणीय मुख्यमंत्री जी का हमें सहयोग चाहिए, वो मिलने के बाद हम तुरंत ये 14,000 करोड़ रुपए के कार्य का शुभारंभ करेंगे. ये भी वचन मैं आप सबको देता हूँ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪಾತಿರ್ದ ರಾಷ್ಟ್ರೀಯ ರಾಜಮಾರ್ಗದ ಕೈತಲು ನೀಡಿದ ಮೂಲ ರಕ್ಷಣೆ ಮಲ್ತದ ಐತ ಲಾಭನು ರೈತರಿಗೆ ದೆಪ್ಪದ ಕುರ್ಪನ ಜಲಶಕ್ತಿ ಯೋಜನೆನ ಅನುಷ್ಠಾನ ಮಲ್ಪರೆ ರಾಜ್ಯ ಸರ್ಕಾರ ನಿರ್ಧಾರ ಮಲ್ತದಂಡ ಈ ಬಗೆಟ್ ಬೇಗ ಸರ್ಕಾರ ಆದೇಶ ಪಿದಟ್ ಪೌಂಡ್ ರಿಂಗ್ ರೋಡ್ಲಿಗೆ ಭೂ ಸ್ವಾಧೀನದ 25% ಮಾತ್ರ ಕೊರ್ಪುನ ಬೊಕ GST ರಾಯಲ್ಟಿ ರಿಯಾಯಿತಿ ಕೊರ್ಪುನ ಕೇಂದ್ರ ಸರ್ಕಾರದ ಹೊಸ ನಿಯಮಲೆನಂಚ ಯೋಜನೆಲೆಗ್ ಒಡಂಬಡಿಕೆ ಮಲ್ತೊನುಂಡು ಇಂದೆಟ್ ಮುಲ್ಕಿ ಕಟೀಲು ತೊಕ್ಕೊಟ್ಟು ಬೈಪಾಸ್ ಮಾರ್ಗ ಯೋಜನೆಲ ಸೇರ್ತನಂದು ಪಂಡ್ಯರು. ಬಂಧುಗಳೇ, ರಸ್ತೆಗಳು ಆರ್ಥಿಕ ಪ್ರಗತಿಯನ್ನು ತರ್ತವೆ, ಶೈಕ್ಷಣಿಕ ಪ್ರಗತಿಯನ್ನು ತರ್ತವೆ, ಸಾಂಸ್ಕೃತಿಕ ಲೋಕವನ್ನು ಹತ್ತಿರ ಮಾಡ್ತವೆ. ನಮ್ಮ ನಿತಿನ್ ಗಡ್ಕರಿಯವರ ದೂರದೃಷ್ಟಿಯಲ್ಲಿ ಕೇವಲ ಆರ್ಥಿಕ ಪ್ರಗತಿ ಅಲ್ಲ, ಅವುಗಳ ಮುಖಾಂತರ ಒಂದು ಹೊಸ
ಚಿಂತನೆ ಏನಿದೆ ಅಂತಂದರೆ ರಸ್ತೆಗಳ ಬಳಿ ಇರುವಂಥ ಜಲಶಕ್ತಿಯನ್ನು ವೃದ್ಧಿ ಮಾಡುವಂಥದ್ದನ್ನು ಅದನ್ನು ಹಿಡಿದಿಟ್ಕೊಳ್ಳುವಂಥದ್ದನ್ನು ರೈತರಿಗೆ ಸಹಾಯ ಮಾಡುವಂಥ ವಿನೂತನವಾಗಿರುವಂಥ ಯೋಜನೆಯನ್ನು ನರೇಂದ್ರ ಮೋದಿಯವರು ಮಾಡಿದ್ದಾರೆ. ನಿತಿನ್ ಗಡ್ಕರಿಯವರು ಬಂದ ಮೇಲೆ 5,000ಕ್ಕಿಂತ ಹೆಚ್ಚು ಕಿಲೋಮೀಟರ್ ಅಪ್ಗ್ರೇಡ್ ಆಗಿದೆ. ಒಟ್ಟು ಇವತ್ತು ನಮ್ಮ ಕರ್ನಾಟಕದ ನ್ಯಾಷನಲ್ ಹೈವೇ ರಸ್ತೆ ಜಾಲ 42,000 ಕಿಲೋಮೀಟರ್ ಇವತ್ತು ಹೆಚ್ಚಿರುವಂಥದ್ದು. ಇದೊಂದು ದಾಖಲೆ. ಲೋಕಸಭಾ ಸದಸ್ಯರ ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ಏಮೆ ನಡೆಕಡು ಸಾಗೊಂದಿತ್ತಿನ ರಾಷ್ಟ್ರೀಯ ರಾಜಮಾರ್ಗ ಯೋಜನೆಗೆ ಮಂತ್ರಿ ನಿತಿನ್ ಗಡ್ಕರಿ ಕುದುರೆ ನಡಕೆ ರಭಸ ಕೊಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಕೇಂದ್ರ ಸರ್ಕಾರ ಕರಿನ 4 ವರ್ಷಲೆಡು ಬೇತ ಯೋಜನೆಗೆ 19,000 ಕೋಟಿ ರೂಪಾಯಿ ಕೊಡ್ತೊಂದು ಪಂಡ್ಯರ. ರಾಷ್ಟ್ರದಲ್ಲೇ ಒಂದೊಂದು ರಸ್ತೆಗಳನ್ನ ಜೋಡಿಸುವುದಕ್ಕೆ ಅದ್ಭುತವಾಗಿರ್ತಕ್ಕಂಥ ಮಾಂತ್ರಿಕ ಶಕ್ತಿಯನ್ನ ಕೊಟ್ಟ ಸಚಿವರು ಯಾರು ಅಂತ ಕೇಳಿದ್ರೆ ಅದು ನಿತಿನ್ ಗಡ್ಕರಿ ಅವರು ಅಂತ ಬಹಳ ಉಲ್ಲೇಖ. ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಾಗ ಒಂದು ಕನಸು ಕಂಡರು. ಕಚ್ಚಿನಿಂದ ಕಾಮರೂಪದವರೆಗೆ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಚತುಷ್ಪಥ ರಸ್ತೆಗಳ ನಿರ್ಮಾಣದ ಕನಸುಗಳನ್ನು ಕೊಂಡರು. ಆ ಕನಸನ್ನ ಮತ್ತೆ ನನಸಾಗಿ ಮತ್ತೊಮ್ಮೆ ವೇಗವನ್ನು ಕೊಟ್ಟವರು ಅಥವಾ ನಿತಿನ್ ಗಡ್ಕರಿ ಅವರು ಅದ್ಭುತವಾಗಿರ್ತಕ್ಕಂಥ ರಾಷ್ಟ್ರೀಯನ್ನ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಬಹಳ ವರ್ಷದ ಬೇಡಿಕೆಗಳನ್ನು ಈಡೇರಿಸುವ ಕೆಲಸ ಆಗಿದೆ. ಬಹಳಷ್ಟು ಜನ ಕೇಳ್ತಾ ಇದ್ರು, 13 ವರ್ಷಗಳ ಕಾಲ ನಳಿನ್ ಕುಮಾರ್ ಲೋಕಸಭಾ ಸದಸ್ಯನಾಗಿ ಮಾಡಿದ್ದೇನು, ನನಗೆ ಬಹಳ ಹೆಮ್ಮೆ ಇದೆ. ಇವತ್ತು ಬೆಂಗಳೂರಿನ ಚತುಷ್ಪಥ ರಸ್ತೆ ಆಗ್ತಾ ಇದೆ. ಬಿಕರ್ನಕಟ್ಟೆಯಿಂದ ಸಾನೂರುವರೆಗಿನ ಚತುಷ್ಪಥ ರಸ್ತೆ ಆಗ್ತಾ ಇದೆ. ಇದರ ಜೊತೆಗೆ ಕೂಳೂರಿನ ಸೇತುವೆಗೆ ಇವತ್ತು ಶಿಲಾನ್ಯಾಸ ಆಗ್ತಾ ಇದೆ. ಅದರ ಜೊತೆಗೆ KPTಯಲ್ಲಿ ಶಿಲಾನ್ಯಾಸ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಾಗ್ತದೆ. ಅದರ ಜೊತೆಗೆ ಇವತ್ತು ಬೇಡಿಕೆಯನ್ನು 3 ಬೇಡಿಕೆಯನ್ನು ಇಟ್ಟಿದ್ದೇನೆ. ಅದಕ್ಕೆ ಸಚಿವರು ಹೇಳಿದ್ದಾರೆ, ನೀನು ಪತ್ರವನ್ನು ಕೊಡು. ಒಂದು, ನಂತೂರ್ನ ಫ್ಲೈಓವರ್ ತತ್ಕ್ಷಣ ನಾವು ಮಾಡ್ತೀವಿ. ನಿತಿನ್ ಗಡ್ಕರಿ ಅವರ ಆಶೀರ್ವಾದ. ಕೇಂದ್ರ ಸಂಸದೀಯ ವ್ಯವಹಾರಲನ ಬೊಕ ಕಲ್ಲಿದ್ದಲ್ ಬೊಕ ಗಣಿ ಮಂತ್ರಿ ಪ್ರಹ್ಲಾದ ಜೋಶಿ ಬೊಕ ರಾಜ್ಯ ಲೋಕೋಪಯೋಗಿ ಮಂತ್ರಿ CC ಪಟೇಲ್, ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ವಿ ಸುನಿಲ್ ಕುಮಾರ್, ಮಂತ್ರಿಯರಾಯನ ಕೋಟ ಶ್ರೀನಿವಾಸ ಪೂಜಾರಿ, S ಅಂಗಾರ, ಸಂಸದರು ರಾಘವೇಂದ್ರ ಬೊಕ ಮುನಿಸ್ವಾಮಿ, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ನಿಗಮ ಸಂಸ್ಥೆನ ಗುರುಕಾರ್ಲು, ಜಿಲ್ಲಾಧಿಕಾರಿ ಡಾಕ್ಟರ್ KV ರಾಜೇಂದ್ರ ಪಾಲ್ದೆತ್ತೊಂಡರು. ಕುಡ್ಲ ಮಾಂಕಾಳಿ ಪಡ್ಪು ಮೈದಾನಡು ಐತಾರ ಕ್ರಿಕೆಟ್ ಗುಬ್ಬುಗು ಕಮೆಂಟ್ರಿ ಪನೊಂದಿತ್ತಿನ ಒರ್ಮನೆ ಕ್ಲಾಸ್ ಕಲ್ತೊಂದಿತ್ತಿನ ದೃಶ್ಯಾಂತ್ ಆನಿ ತೋಜಂದೆ ಅದ್ ಸೋಮವಾರ ಪೊಯ್ಯದ ನೇತ್ರಾವತಿ ಸುದೆಬರಿಟ್ ಪುನಃ ತೋಜಿದ ಬರ್ತಿನ ವಿಚಿತ್ರ ಸಂಗತಿ ನಡೆತದಂಡು. ಐತಾರ ತೋಜಂದೆ ಆದಿತ್ಯನ ಕುಡ್ಲ ಮಾಂಕಾಳಿ ಪಡ್ಪುದ 14 ವರ್ಷದ ಆಣ ದೃಶ್ಯಾಂತನ ಪುನಃ ಹೊಯ್ಗೆ ಬಜಾರ್ ನೇತ್ರಾವತಿ ಸುದೆಟ್ ಸೋಮವಾರ ತೋಜಿದಂಡ ಒರ್ಮನೆ ಕ್ಲಾಸ್ ಕಲ್ಪನ ದೃಶ್ಯಾಂತ್ ಐತಾರ ಮಾಂಕಾಳಿ ಪಡ್ಪು ಮೈದಾನಡು ಕ್ರಿಕೆಟ್ ಮ್ಯಾಚ್ಗೆ ಹೋದು ಅವಳು ಮಧ್ಯಾಹ್ನ 3 ಮುಟ ಕಮೆಂಟ್ರಿ ಪನೊಂದಿತ್ತೆ. ಐಡ್ದು ಬೊಕ್ಕ ದೋಸ್ತಲೆನ ಒಟ್ಟುಗು ಪೋತೆ ಆಂಡ ಇಲ್ಲಡೆ ಬೈಜಾಂಡ್ ಈ ಬಗೆಟ್ ಕುಡ್ಲ ತಿನ್ಕಾಯಿ ಪೊಲೀಸ್ ಸ್ಟೇಷನ್ ದೂರ್ ಕೊಡ್ತಿತ್ತಾರ. ಮಾಂಕಾಳಿ ಪಡ್ಪುದ ಚೆನ್ನಪ್ಪಿ ಬೊಕ್ಕ ಆಶಾ ಮಕ್ಳಿನ ಮಗೆ ದೃಶ್ಯಾಂತ್ ಪಾಂಡೇಶ್ವರದ ರೊಸಾರಿಯ ಶಾಲೆಡು ಒರ್ಮನೆ ಕ್ಲಾಸ್ ಕಲ್ತೊಂದಿತ್ತೆ. ಆಯನ ದೋಸ್ತಲೆಡ ಮಗೆ ತೋಚಂದೆ ಆಯನ ಬಗೆಟ್ ವಿಚಾರಿಸಿದರು. ಅಕ್ಲು ಗೊತ್ತಿಚ್ಚಿ ಪಣ್ಣೆಡ್ದವರ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ ದೂರ್ ಕೊಡ್ತೀರ. ಬಯ್ಯದ ಪುರ್ತುಡು ಆನನ ಪುನಃ ಸುದೆ ಬರಿಟ್ಟು ತೂಚಿದಂಡು ಪ್ಯಾಂಟ್ ಪಾಡ್ದು ಪೋದಿತ್ತನಲ್ಲ ಪುನತ ಮೇಲ್ಡು ಪ್ಯಾಂಟ್ ಇಜ್ಜಂದೆ ಚಡ್ಡಿ ಮಾತ್ರ ಇತ್ತು ನಂಚಾದ ಸಂಶಯ ಮೂಡ್ದುಂಡು. ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಡು ವರ್ಷಾದಿ ಜಾತ್ರೆ ಮಹಾಶಿವರಾತ್ರದ ಮಲ್ಲ ಉಚ್ಚಯ ನಡ್ತೊಂದುಂಡು. ಅಂಗಾರೆ ಮಹಾಶಿವರಾತ್ರದ ಆಚರಣೆ ಕಾಂಡೆ ಮಹಾರುದ್ರಾಭಿಷೇಕ ಬೊಂಡಾಭಿಷೇಕ ನಡಪಾದ ಮಧ್ಯಾಹ್ನ ಮಹಾಪೂಜೆ ಕರಿತೇರು. ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಡು ಕರಿನ ಗುರುವಾರ ಕೊಡಿಯೆಡ್ದು ವರ್ಷಾದ ಜಾತ್ರೆ ಮಹಾಶಿವರಾತ್ರದ ಮಲ್ಲ ಉಚ್ಚಯ ನಡ್ತೊಂದಿತ್ತದ. ಅಂಗಾರೆ ಮಹಾಶಿವರಾತ್ರದ ಜಾಗರಣೆ ಅಟ್ಟಣೆ ಹತ್ತಂಡು ಕಾಂಡೆ ಉಮಾಮಹೇಶ್ವರ ಹೋಮ ನಡಪಾದ ಶ್ರೀ ಗೋಕರ್ಣನಾಥ ದೇವರಿಗೆ ಮಹಾರುದ್ರಾಭಿಷೇಕ ಬೊಂಡಾಭಿಷೇಕ ಮಾಡ್ತೇರ. ಮಧ್ಯಾಹ್ನ ಶ್ರೀ ಗೋಕರ್ಣನಾಥ ಶ್ರೀ ಅನ್ನಪೂರ್ಣೇಶ್ವರಿ ಬೊಕ್ಕ ಪರಿವಾರ ದೇವರಿಗೆ ಮಹಾಪೂಜೆ ಕರಿತೇರ. ಕ್ಷೇತ್ರಾಡಳಿತ ಮಂಡಳಿ ಗುರುಕಾರ್ಯರು HS ಸಾಯಿರಾಮ್, ಒತ್ತು ಗುರುಕಾರ್ದಿ ಉರ್ಮಿಳಾ ರಮೇಶ್, ಕಾರ್ಯಂತಿರು ಮಾಧವ ಸುವರ್ಣ, ಕೋಶಾಧಿಕಾರಿ R ಪದ್ಮರಾಜ್ ಬುಕ ಸದಸ್ಯರಲಾದ ಪುನಃ ರವಿಶಂಕರ ಮೇಜರ್, ಜಗದೀಪ್ ಟಿ ಸುವರ್ಣ, M ಶೇಖರ್ ಪೂಜಾರಿ, ಸಂತೋಷ್ ಕುಮಾರ್, K ಮಹೇಶ್ ಚಂದ್ರ, ಅಭಿವೃದ್ಧಿ ಸಮಿತಿ ಗುರುಕಾರ್ಯರು ದೇವೇಂದ್ರ ಪೂಜಾರಿ, ಜತೆ ಗುರುಕಾರ್ದಿ ಡಾಕ್ಟರ್ ಅನುಸೂಯ ಸಾಲಿಯನ್, ಒತ್ತು ಗುರುಕಾರ್ಯರು ಡಾಕ್ಟರ್ BG ಸುವರ್ಣ ಬುಕ ಸದಸ್ಯರು ಊರು ಪರ ಊರ್ಲೆನ ಭಕ್ತರು ಪಾಲ್ದೊಂಡಿರು.
समाभासं समाभासं रविपुत्रं यमाग्रजम्। ಅಂಗಾರೆ ತುಳುನಾಡು ಡೊರ್ಮೆಲ ಶಿವಶಕ್ತಿ ದೇವಸ್ಥಾನ ಕ್ಷೇತ್ರ ಮಂದಿರಲೆಡ್ ಮಹಾಶಿವರಾತ್ರಿದ ಆಚರಣೆ ಜಾಗರಣೆ ನಡ್ತೊಂದುಂಡು. ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಮಹಾಶಿವರಾತ್ರಿದ ಆಚರಣೆಡ್ ಊರು ಪರ ಊರ್ದ ಭಕ್ತರು ಪಾಲ್ಗೊಂಡಿರು. ತುಳುನಾಡೊರ್ಮೆದ ಶಿವಶಕ್ತಿ ಕ್ಷೇತ್ರಲೆಡ್ ಅಂಗಾರೆ ಮಹಾಶಿವರಾತ್ರಿದ ಜಾಗರಣೆ ನಡ್ತೊಂದುಂಡು. ಕುಟ್ಲ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಡು ಶಿವರಾತ್ರಿದ ಊರು ಪರ ಊರ್ದ ಭಕ್ತರು ಬತ್ತು ಸೇರ್ವೇರು. ನಾಥ ಪಂಥದ ಗುರು ಮಚೇಂದ್ರನಾಥ ಸ್ವಾಮಿ ನೇಪಾಳ ಬಡಕಾಯಿ ಭಾರತಡ್ದು ತೆನಕಾಯಿ ಭಾರತದ ಕುಡ್ಲಗ ಬದ್ದದ ಶಿವಲಿಂಗ ತಾಪನೆ ಮಲ್ತಿನ ಗೋರಕ್ಷನಾಥ ಸ್ವಾಮಿ ಕಾಶೀರ್ದ ಕನತಿನ ಶಿವಲಿಂಗ ಧರ್ಮಸ್ಥಳಡು ತಾಪನೆ ಆಯರ ಕಾರಣ ಆಯ್ನ ಕದಲಿ ಕ್ಷೇತ್ರ ಪರತಿರಿಗೆ ಸಂದಿನ ಮಾಮಲ್ಲ ಪುಣ್ಯಕ್ಷೇತ್ರ ಆದುಂಡು ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನ. ಶುದ್ಧ ಆಯ್ನ 7 ಕಿದ್ದುಟ್ಟು ಭಕ್ತರ ಮೀದ ಪವಿತ್ರವಾಯಿನ ಕಾಶಿ ಪುಣ್ಯತೀರ್ಥನು ಶಿವಲಿಂಗಗೂ ಮೈಪುವೇರು. ಶಿವದೇವರಿಗೆ ಇಷ್ಟದ ಬೆಲ್ಲಪತ್ರೆ ಅರ್ಪಣೆ ಮಲ್ಪುವೇರು. ಅಂಗಾರೆ ಶಿವರಾತ್ರಿದ ದಿನ ಪಾಕು ಜನ ಭಕ್ತರು ರುದ್ರಾಭಿಷೇಕ ಶಿವಪೂಜೆ ಮಲ್ಪಾಯರು. ಕದ್ರಗುಡ್ಡೆ ಪರ್ವತ ಪ್ರದೇಶ ಪಾಂಡವರ ಗೃಹ ಎಂಚಿತ್ತಿ ಪವಿತ್ರವಾಯಿನ ಜಾಗೆ ಋಷಿಮುನಿಕ್ಲೆಗ್ ಜೋಗಿ ಪುರುಷರಿಗೆ ಯೋಗ್ಯವಾಯಿನ ಕ್ಷೇತ್ರ ಅದು ಬುಲಿದು ಬೈದಂಡ. ಮಚೇಂದ್ರನಾಥ ಗೋರಕ್ಷನಾಥ ಬೊಕ ಔರಂಗಿನಾಥರ್ನ ಈ ಪುಣ್ಯತಾನ ಕದ್ರದ ಶ್ರೀ ಮಂಜುನಾಥ ದೇವಸ್ಥಾನಡು ಮಹಾಶಿವರಾತ್ರಿದ ಆಚರಣೆ ಜಾಗರಣೆ ವಿಶೇಷ ಆರಾಧನೆ ನಡೆತೊಂದುಂಡು. ಶಿವ ಪಾರ್ವತಿಯರ ಒಂದು ವಿಶೇಷ ದಿನ ಅಂತ ಇದೆ. ಪಾರ್ವತಿ ದೇವಿ ಆ ಒಂದು ತನ್ನ ಗಂಡನ ಆಪತ್ತನ್ನು ಪರಿಹರಿಸಿದ ಕಾರಣ ಗೌರಿ ದಿನ ಅಂತ ಇವತ್ತು ಕೂಡ ಮಂಗಳವಾರಕ್ಕೂ ಒಂದು ವಿಶೇಷ ಫಲ ಇದೆ. ಅದರಲ್ಲೂ ಗಣಪತಿಗೂ ವಿಶೇಷ, ಸುಬ್ರಹ್ಮಣ್ಯನಿಗೂ ಇವತ್ತಿನ ದಿವಸ ಭಾಳ ವಿಶೇಷ ಅಂತ ಇದೆ. ಮಂಗಲ ಗೌರಿ ವ್ರತ ಅಂತ ಇದೆ. ಅದರಿಂದ ಈ ಶಿವ ಕುಡ್ದಂಥ ವಿಷ ಅದು ಕಂಠದಲ್ಲೇ ಉಳಿದು ನೀಲಕಂಠ ಎಂಬ ವಿಷಕಂಠ ಅಂತ ಹೆಸರು ಬಂದಿದೆ. ಆವಾಗ ಈ ವಿಷ ಎಂಬುದು ಬಹಳ ಉಷ್ಣವಾದ ಕಾರಣ ಶಿವದೇವರು ತನ್ನ ತಲೆಯಲ್ಲಿ ಗಂಗೆಯನ್ನು ಜಟಾಧಾರಣೆ ಮಾಡಿದ್ದಾರಂತೆ. ಮತ್ತೊಂದು ಈ ನಾಗ ಅಂದರೆ ಒಳ್ಳೆ ಸರ್ಪ ಕೂಡ ಅದನ್ನು ತನ್ನ ಕಂಠಕ್ಕೆ ಆಭರಣವಾಗಿ ಧರಿಸಿದ್ದಾರಂತೆ. ಮತ್ತೊಂದು ಚಂದ್ರ ಬಹಳ ತಂಪು ಆದ ಒಂದು ಗ್ರಹ ಅಂತೆ, ಅವನನ್ನು ಕೂಡ ತನ್ನ ತಲೆಯಲ್ಲಿ ಧರಿಸಿದ ಕಾರಣ ಎಲ್ಲ ತಂಪು ವಸ್ತುವನ್ನು ತನ್ನ ಮೈ ಮೇಲೆ ಧರಿಸಿದ್ದಾನಂತೆ. ಆದ್ದರಿಂದ ಯಾವಾಗ ಈ ಭೃಗು ಮಹರ್ಷಿಯ ಶಾಪದಿಂದ ಶಿವನಿಗೆ ಮೂರ್ತಿ ಪೂಜೆ ಹೋಗಿ ಲಿಂಗ ಸ್ವರೂಪದಲ್ಲಿ ಪೂಜೆ ಬಂತೋ ಅದೇ ಒಂದು ವಿಶೇಷ ದಿನ ಶಿವರಾತ್ರಿ ಅಂತ ಇದೆ. ಈಜಾಬ ಬಗ್ಗಿಟ್ಟು ಕೋರ್ಟ್ ಕೊರ್ನ ನಡುವಂತರ ತೀರ್ಪುನು ಸರಿಯಾದ ಅರ್ಥ ಮಲ್ತೊನಂದೆ ರಾಜ್ಯ ಸರ್ಕಾರ ಕೊರ್ನ ಆದೇಶದ್ದು ಬರವು ಕಲ್ಪನ ಮುಸ್ಲಿಂ ಪೊಣ್ಣುಲಿಗ್ ಕಲ್ಪಂದಿನಂಚ ಆತನಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು MS ಮಹಮ್ಮದ್ ದುಡ್ತೇರು.
ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು MS ಮಹಮ್ಮದ್ BC ರೋಡ್ದ ಪ್ರೆಸ್ ಕ್ಲಬ್ ಸುದಿಕುಟುಡ್ ಪಾತಿರ್ದು ಹಿಜಾಬ್ ಬಗೆಟ್ ಕೋರ್ಟ್ ಕೊರ್ನ ನಡುವಂತರ ತೀರ್ಪುನು ಸರಿಯಾದ ಅರ್ಥ ಮಂತುನಂದೆ ರಾಜ್ಯ ಸರ್ಕಾರ ಕೊರ್ನ ಆದೇಶ ಹಿಡ್ದು ಬರವು ಕಲ್ಪನ ಮುಸ್ಲಿಂ ಪೊಂಡುಲು ಬರವುಡ್ದು ಮೋಸ ಪೋವಂದುಲ್ಲೇರು ಈ ಬಗೆಟ್ ರಾಜ್ಯಪಾಲರು ನಡುಕು ಪೊಗ್ಗುದು ಸರ್ಕಾರವು ಸರಿಯಾಯಿನ ನಿರ್ದೇಶನ ಕೊರಿಯರೆ ಭಿನ್ನೈತೊಂದುಣೊಂದು ಪಂಡೇರ ಕೋರ್ಟ್ದ ನಡುವಂತರ ಆದೇಶ ಸಮದುಸ್ತೊಪ್ಪುನ ಶಾಲೆ ಕಾಲೇಜುಲೆಗ್ ಲಗವಾಪುಂಡು ಆಂಡ ಸರ್ಕಾರ ಖಾಸಗಿ ಕಾಲೇಜುಲು ಸಮವಸ್ತ್ರ ನಿಯಮದಂತೆ ಒಪ್ಪುನ ಬರವು ಸಂಸ್ಥೆಲು ಬೊಕ ಮುಸ್ಲಿಂ ವಸತಿ ಶಾಲೆಡ್ಲ ಹಿಜಾಬ್ ನಿಷೇಧಗೂ ಆದೇಶ ಕೊಡ್ತುಂಡು ಇಂದಿರ್ದು ಸಮಾಜಗೂ ಭದ್ರತಾದಂತಿನ ವಾತಾವರಣದ ಒಟ್ಟುಗೂ ನಮ್ಮ ಧಾರ್ಮಿಕ ಸ್ವತಂತ್ರಗ್ಲ ಒಡಕಾವೊಂದುಂಡು ಇಂಚಿನ ಓದಂಟಿಡ್ದು ಪಾಕಚೋಕ್ಲಿಗೆ ಬರವಿಜ್ಜಂದೆ ಆಪುಂಡು ಅಂಚಾದ ರಾಜ್ಯಪಾಲರು ಸರಿಯಾಯಿನ ನಿರ್ದೇಶನ ಕೊಡ್ದು ಸಮಸ್ಯೆ ಪರಿಹಾರ ಮಲ್ಪರೆ ಸುನ್ನಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಬಂಟ್ವಾಳ ವಲಯ ಸಮಿತಿರ್ದು ರಾಜ್ಯಪಾಲರಿಗೆ ಭಿನ್ನೈತೊನ್ನ ಓಲಿನ ತಹಸೀಲ್ದಾರ್ ರೆಡ ಕೊಡ್ತುಣಂದು MS ಮಹಮ್ಮದ್ ಪಂತಿರ್ ಕೆಲವೊಂದು ಇವತ್ತು ಆಡಳಿತ ಮಾಡುತ್ತಿರುವಂತ ರಾಜಕೀಯ ಪಕ್ಷದ ನಾಯಕರು ಇವತ್ತು ಅದು ಬೇಕಾದ್ರೆ ಅವರು ಪಾಕಿಸ್ತಾನಕ್ಕೆ ಹೋಗ್ಲಿ ಅವರು ಮದ್ರಸೆಗೆ ಹೋಗ್ಲಿ ಎಂಬ ರೀತಿಯ ಹೇಳಿಕೆಯನ್ನು ಕೊಡ್ತಾ ಇದ್ದು ನಮಗೆ ಬಹಳಷ್ಟು ದುಃಖದ ವಿಚಾರ. ಮದ್ರಸೆಗಳಲ್ಲಿ ನಮಗೆ ಧಾರ್ಮಿಕ ಶಿಕ್ಷಣ ಕೊಡುವಂತಹ ಒಂದು ರೀತಿಯ ಸಂಸ್ಥೆಗಳು ಧಾರ್ಮಿಕ ಮದ್ರಸೆಗಳಿಗೆ, ಮದ್ರಸದಲ್ಲಿ ನಮಗೆ ಲೌಕಿಕ ವಿದ್ಯಾಭ್ಯಾಸ ಕೊಡುವಂತಹ ರೀತಿಯ ಕಾರ್ಯಕ್ರಮಗಳಿಲ್ಲ. ನಮಗೆ ಧಾರ್ಮಿಕ ವಿದ್ಯಾಭ್ಯಾಸ ಕೊಡುವಂತಹ ಶಾಲೆಗೆ ಹೋಗ್ಲಿಕ್ಕೆ ಮದ್ರಸೆ ಹೋಗ್ಲಿಕ್ಕೆ ಇವ್ರು ಹೇಳ್ಬೇಕಂತಿಲ್ಲ, ನಾವು ಹೋಗ್ತೇವೆ. ನಮಗೆ ಲೌಕಿಕ ವಿದ್ಯಾಭ್ಯಾಸವೂ ಬೇಕು, ಧಾರ್ಮಿಕ ವಿದ್ಯಾಭ್ಯಾಸವೂ ಬೇಕು. ಲೌಕಿಕ ವಿದ್ಯಾಭ್ಯಾಸದ ಉನ್ನತ ಶಿಕ್ಷಣಕ್ಕೋಸ್ಕರ ನಮ್ಮ ವಿದ್ಯಾರ್ಥಿಗಳನ್ನು ನಾವು ಎಲ್ಲಿ ಕಳಿಸ್ಬೇಕು, ಅಲ್ಲಿ ಎಲ್ಲಿ ಕಳಿಸ್ಬೇಕು ನಮಗೆ ಗೊತ್ತಿದೆ. ಇವರ ಮಾರ್ಗದರ್ಶನಕ್ಕೆ ಅಗತ್ಯ ಇಲ್ಲ. ಬಹುಶಃ ಪಾಕಿಸ್ತಾನಕ್ಕೆ ಹೋಗ್ಲಿ ಅಂತ ಹೇಳ್ತಾರೆ ಇವರು. ಇದನ್ನು ನಾನು ಕಡಾಖಂಡಿತವಾಗಿ ಖಂಡಿಸ್ತೇನೆ. ಒಬ್ಬ ಮುಸ್ಲಿಂ ಸಮುದಾಯದ ಒಬ್ಬ ಸಾಮಾಜಿಕ ಕಾರ್ಯಕರ್ತರ ಅತ್ಯಂತ ನೋವಿನಿಂದ ಇವತ್ತು ಮಾತಾಡ್ತಾ ಇದ್ದೇನೆ. ನಮ್ಮನ್ನು ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳುವಂತ ವಿಚಾರವನ್ನು ನಾನು ಕಡಾಖಂಡಿತವಾಗಿ ಖಂಡಿಸುವುದು. ಯಾಕೆಂದರೆ ನಾವು ಈ ಭಾರತ ದೇಶದಲ್ಲಿ ಹುಟ್ಟಿದ್ದೇವೆ. ಭಾರತ ದೇಶದಲ್ಲಿ ಹುಟ್ಟಿದಂತ ನಾವು ಸಂವಿಧಾನಬದ್ಧವಾಗಿ ನಡೆದುಕೊಳ್ತಾ ಇದ್ದೇವೆ. ನಾವು ಇಲ್ಲಿ ಬದುಕುವಂತ ರೀತಿಯ ಇದೇ ದೇಶದಲ್ಲಿ ಬದುಕುತ್ತೇವೆ. ಇಲ್ಲಿಯೇ ನಾವು ನಾಳೆ ಮಣ್ಣಾಗಿ ಹೋಗುವುದಲ್ಲದೆ ಇವತ್ತು ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತೇಳಿ ಇವರಿಗೆ ಅಧಿಕಾರ ಕೊಟ್ಟವರು ಯಾರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೇನೆ. ಸಂವಿಧಾನ ವಿರೋಧಿಯಾದಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸಂವಿಧಾನದ ವಿರೋಧಿಯಾದ ಹೇಳಿಕೆಯನ್ನು ಕೊಡುವಂತ ಜನರು ಇವರು ಸಂವಿಧಾನಕ್ಕೆ ಎಷ್ಟು ಗೌರವ ಕೊಡ್ತಾರೆ ಎಂಬುದನ್ನು ಕೂಡ ಈ ಸಂದರ್ಭ ಪ್ರಶ್ನೆ ಮಾಡ್ತಾ ಇದ್ದಾರೆ. SMAದ ಪದಾಧಿಕಾರುలు CH ಅಬುಬಕರ್, ರಫೀಕ್ ಜಹಾರಿ, ಹೈದರ್ ಅಲಿ ಮಂಚಿ ಸುದ್ದಿ ಕೊಟ್ಟುಡಿತ್ತೇರು. ಕೋಟೇಶ್ವರದ ಪ್ರದೀಪ್ ಪನ್ಪನಾಯೆ ಪ್ರಿಯಾಂಕಾ ಪನ್ಪನರೇನು ಮೋಕೆ ಮಲ್ತದ ಮದಿಮೆಯಾದ ಬೊಡಿದಿಗ್ ಶಿಕ್ಷೆ ಕೊಡ್ದು ಬದಿ ಬೊಕ್ಕ ಬಂಗಾರ ಕನೆಯರ ಒತ್ತಾಯ ಮಲ್ತೊಂದಿತ್ತಿನ ಸಂಗತಿ ನಡೆತದಂಡ. ಪ್ರೀತಿ ಮಲ್ತದ ಮದಿಮೆ ಆಯ್ನ ಬಿಡಿದಿಗ್ ಸಿಗರೆಟ್ ಪತ್ತದ ಮೇಲಗದಿದ್ದ ಹಿಂಸೆ ಕೊರೊಂದಿತ್ತಿನ ಸಂಗತಿ ಕುಂದಾಪುರಟ್ ನಡೆತದಂಡ. ಕೋಟೇಶ್ವರದ ಪ್ರದೀಪ್ ಪನ್ಪನಾಯೆ ಈ ಬೊಡ್ಚಾಂದಿ ಕಾರ್ಯ ಮಲ್ತದೆ ಕೈಪತ್ತಿದಿನ ಬಿಡಿದಿನ ಬದಿಕಾದು ಪದ್ರ ಮಲ್ತದ ಹಿಂಸೆ ಕೊರನ ವಿಡಿಯೋ ಮಲ್ತದ ಚಲ್ಲು ಕಾರ್ಯ ಮೆರೆಪಾದೆ. ಕರಿನ ಅಕ್ಟೋಬರ್ ಪ್ರಿಯಾಂಕಾ ಪನ್ಪನರನ ಮದಿಮೆ ಆದಿತ್ಯನ ಪ್ರದೀಪನ ಅಸಲಿ ಮೋನೆ 4 ತಿಂಗಳು ನಕಲಿಂದು ಗೊತ್ತಾತಂಡ. ಬಂಜಿನಾಲು ಪ್ರಿಯಾಂಕಾಗ ಕಾರಡ್ ದುಂಕುದು ಪೆಟ್ಟು ಪಾಡ್ದಿತ್ತದ 2 ಲಕ್ಷ ರೂಪಾಯಿ ಕಾಸು ಬೊಕ್ಕ 4 ಪೌನ್ ಬಂಗಾರಗ ಬೇಡಿಕೆ ದೀತೆ. ಕಂಡನಿ ಬುಡಂದೆ ಉಪದ್ರ ಕೊರ್ಪುನ ಸೈಸರೆ ತಿರಂದೆ ಪ್ರಿಯಾಂಕಾ ದೂರು ಕೊಡ್ದಿತ್ತದ ಕುಂದಾಪುರ ಸ್ಟೇಷನ್ದ ಪೊಲೀಸರು ವಿಚಾರಣೆ ನಡಪಾದಿರು. ಕೈ ಮುಗೀತಿ ಸುಮ್ಮನಿರೋ ಇಡ್ಬೇಡ ಬೆನ್ನೋಯ್ತಿ ತಾಗತ್ತು ಕಾತಿರ ನಾವು ಇಡ್ಬೇಡ ನೀರ ಇವಳು ಅಬ್ಬಿ ಹೇಳ್ದ್ಯಾರ ಬೇಕು ಮೊನ್ನೆ ಬೈದಲ್ಲ ಅವಳು ಎಂತಕ್ ನನ್ನ ಹತ್ರ ಅವಳು ಎಂತಕ್ ನಂಗೆ ಬೈದ ನಾ ಕೆಲಸ ಮಾಡ್ತೀವಿ ಪತಿ ಅವಳು ಎಂತಕ್ ಬೈದ ನೀ ಖಾಲಿ ಬಿಡು. ನಿನ್ನ ಅಪ್ಪಿ ಫೋನ್ ಮಾಡಿ ನನ್ನ ಹತ್ರ ಹೇಳು ಕಡ ನಿನ್ನ ಅಪ್ಪಿ ನನ್ನ ಹತ್ರ ಫೋನ್ ಮಾಡಿ ನಿನ್ನ ಅಪ್ಪಿ ನನ್ನ ಹತ್ರ ನೀ ಫೋನ್ ಮಾಡಿ ಬೈದ್ ನಂಗೆ ತಪ್ಪಾಯ್ತು ಅಂದೇಳಿ ಹೇಳ. ನೀ ಹೇಳ್ತೀಯಾ ಹೇಳೋರಿ ನಾ ಬಿಡುದಿಲ್ಲ. ಅಂತ ಪಾಪ ಕೆಲಸ ಮಾಡಬೇಡ ಮರೆಯ ಹಾಗೆಲ್ಲ ಮಾಡಬೇಡ. ಮಕ್ಕಳು ಇದ್ದಂಗೆ ಅದ ಅಂತದೆಲ್ಲ ಮಾಡೋಕಾಗ ದೋಷ ಬರ್ತದೆ. ಹಾಗೆಲ್ಲ ಮಾಡಬೇಡ. ದೋಷ ಬರ್ಲಿ ನಂಗೆ ಹಾಗೆಲ್ಲ ಮಾಡಬೇಡ.
ಒಡಿಪು ಜಿಲ್ಲೆದ ಶಿವ ಕ್ಷೇತ್ರಲಿಡ್ ಅಂಗಾರೆ ಮಹಾಶಿವರಾತ್ರಿದ ಉಚ್ಚಯ ನಡ್ತೊಂದುಂಡು. ರಜತ ಗಿರಿಟ ಶ್ರೀ ಅನಂತೇಶ್ವರ ಬೊಕ ಚಂದ್ರಮೌಳೀಶ್ವರ ದೇವಸ್ಥಾನಲಿಡ್ ಉಚ್ಚಯ ಜಾಗರಣೆ ಅಟ್ಟಣೆ ಮಲ್ದೇರು. ಒಡಿಪು ಜಿಲ್ಲೆದ ಈಶ್ವರ ದೇವರನ ದೇವಸ್ಥಾನಲಿಡ್ಲ ಅಂಗಾರೆ ಮಹಾಶಿವರಾತ್ರಿದ ವ್ರತಾಚರಣೆ ಜಾಗರಣೆ ಅಟ್ಟಣೆ ಆದಿತ್ತಂಡ. ಭಜನೆ ಇಸೇಸ ಆರಾಧನೆ ದೇವಸ್ಥಾನಲಿಡ್ ಪೂತ ಅಲಂಕಾರ ಮಲ್ತದಿತ್ತೆರ. ಒಡಿಪು ರಜತ ಕಿರೀಟ ಮಧ್ವಾಚಾರ್ಯರ್ನ ಕಾಲೋರ್ದುಂಬೆ ಆರಾಧನೆ ನಡ್ತೊಂದಿತ್ತಿನ ಶ್ರೀ ಅನಂತೇಶ್ವರ ಬೊಕ ಚಂದ್ರಮೌಳೀಶ್ವರ ದೇವಸ್ಥಾನಲಿಡ್ ಶಿವ ಜಾಗರಣೆ ಮಹಾಶಿವರಾತ್ರದ ಆಚರಣೆ ನಡ್ತೊಂದುಂಡು. ಊರು ಪರವುಳ್ದ ಭಕ್ತರು ಶಿವಕ್ಷೇತ್ರಲಿಗೆ ಹೋದು ಶ್ರೀ ಪಾರ್ವತಿ ಪರಮೇಶ್ವರರನ ಇಂಬು ನಟೊಂದುಲ್ಲೆರ. ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆದ ಭ್ರಷ್ಟಾಚಾರ ತಡೆಪೆರೆಗಾದ ದಿನ ಮಜೂರಿ ಕೆಲಸ ಮಲ್ಪನಕ್ನ ಹಾಜರತಿಗಾದ NMMS ಮೊಬೈಲ್ ಆ್ಯಪ್ ಜಾರಿ ಕನತ್ನವು ಎಡ್ಡೆ ಇಚಾರ ಅಂದು ಹರೇಕಳ ಗ್ರಾಮ ಪಂಚಾಯತ್ ಕುರ್ಕಾರ್ಯರು ಬದ್ರುದ್ದೀನ್ ಫರೀದ್ ಪಂತ್ಯರು ಆರು ಸುದ್ದಿ ಕುಟುಡು ಪಾತಿರಿಯರು. ಹರೇಕಳ ಗ್ರಾಮ ಪಂಚಾಯತ್ ಗುರ್ಕಾರ್ಯರು ಬದ್ರುದ್ದೀನ್ ಫರೀದ್ ಸುದ್ದಿ ಕುಟ್ಟೊಡ್ ಪಾತಿರ್ದ ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆದ ಭ್ರಷ್ಟಾಚಾರ ತಡೆಪೆರೆಗಾದ ದಿನ ಮಜೂರಿ ಕೆಲಸ ಮಲ್ಪನಕ್ಲ ಹಾಜರತಿಗಾದ MMMS ಮೊಬೈಲ್ ಆ್ಯಪ್ ಜಾರಿ ಕನತಿನವು ಎಡ್ಡೆ ಇಚಾರ ಹಾಜರತಿಗಾದ ಪಂಚಾಯತ್ ಬೇಲೆದಕ್ಲೆನ ಕೆಲಸ ನೀಡಿದ ಪಂಚಾಯತ್ ಕೆಲಸಲು ಬಾಕಿಯಾದ ಜನಸಾಮಾನ್ಯರ ಕಷ್ಟ ಅನುಭವಿತೊಂದುಲ್ಲೆರಂದು ಪಂಡಿರ. ಈ ಯೋಜನೆಗೆ ಹೊಸ ಬೇಲೆದಕ್ಲೆಂದಿವಡು ಬೊಕ್ಕಲ್ ಬೇಲೆ ಖಂಡಿತ ಯೋಜನೆದಡಿಟ್ಟು ಕೆಲಸದಕ್ಲೆನ ಕೊರ್ಪುನ ಭತ್ಯನ ರಡ್ಡು ಪಾಲಿಗೆ ಹೆಚ್ಚ ಮಲ್ಪುಡು. ಇತ್ತೆ ಒಂಜಿ ಕುಟುಂಬಗೂ ವರ್ಷದ 100 ಕೆಲಸದ ಬದಲು ಒರಿಯಾಗ 100 ಕೆಲಸ ಕೊರ್ಪುನಂಚ ಆವಡು ಬೊಕ್ಕ ಹರೇಕಳ ಗ್ರಾಮ ಪಂಚಾಯತ್ ಖಾಲಿ ಉಪ್ಪುನ ಬೇಲೆಗೆ ಜನದಿವಡು ಬೇಲೆ ದಕ್ಲ ಕೊರತೆ ಉಪ್ಪುನ ಹರೇಕಳ ಗ್ರಾಮಗೂ ಸಂಬಂಧಪಟ್ಟದು ಮಾತ್ರ ಅತ್ತ ಜಿಲ್ಲೆದ ಹೆಚ್ಚಿನ ಗ್ರಾಮ ಪಂಚಾಯತ್ ಲೇಟ್ ಈ ಸಮಸ್ಯೆ ಉಂಡು. ಜಿಲ್ಲಾಧಿಕಾರಿ ಬೊಕ್ಕ ಗ್ರಾಮೀಣಾಭಿವೃದ್ಧಿ ಇಲಾಖೆ ಈ ಸಮಸ್ಯೆ ಪರಿಹಾರ ಮಲ್ಪರೆ ಕ್ರಮ ದೆತೊನೊಡೊಂದು ಬದ್ರುದ್ದೀನ್ ಫರೀದ್ ಒತ್ತಾಯ ಮಲ್ತೆರ. ಈ ಯೋಜನೆಯಡಿಯಲ್ಲಿ ಸಾರ್ವಜನಿಕ ಮತ್ತು ವೈಯಕ್ತಿಕವಾದ ಹಲವಾರು ಕಾಮಗಾರಿಗಳನ್ನು ನಡೆಸುವಂತಹ ಒಂದು ಅವಕಾಶ ನಮ್ಮ ಪಂಚಾಯತಿಗಿದೆ. ಒಂದು NMMS ಆ್ಯಪ್ ಅಂತ ಒಂದು ಆ್ಯಪನ್ನು ಸರ್ಕಾರವು ಈಗ ಜಾರಿಗೆ ತಂದಿದೆ. ಈ ಆ್ಯಪ್ನಿಂದಾಗಿ ಈ ಆ್ಯಪನ್ನು ನಾವು ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಇದನ್ನು ನಾವು ಸ್ವಾಗತಿಸ್ತೇವೆ. ಯಾಕೆಂದರೆ ಇದು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಲಿಕ್ಕೆ ಒಂದು ಮುಖ್ಯ ಕಾರಣವಾಗಿದೆ. ಆದರೆ ಇಲ್ಲಿ ಕೆಲವು ಕುಂದುಕೊರತೆಗಳು ಬರ್ತದೆ. ಸರ್ಕಾರವು ಈ ಆ್ಯಪನ್ನು ಇದು ಮಾಡುವಾಗ ಅದಕ್ಕೆ ಬೇಕಾದಂತಹ ಒಂದು ಸಿಬ್ಬಂದಿಯ ವ್ಯವಸ್ಥೆಯನ್ನು ಮಾಡಲಿಲ್ಲ. ಮತ್ತೊಂದು ನಾವು ಹೇಳುವುದೇನೆಂದರೆ ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ನಮಗೆ ದಿನದ ಕೂಲಿ ಮೊತ್ತ ಒಂದು ದಿನ ಇಡೀ ದುಡಿದ್ರೆ 289 ರೂಪಾಯಿ ಆಗ್ತದೆ. ಈಗಿನ ದಿನಬಳಕೆಯ ಸಾಮಗ್ರಿಗಳ ಮೊತ್ತವನ್ನು ನೋಡುವಾಗ ಅದು ಏನು ಕೂಡ ಸಾಕಾಗುವುದಿಲ್ಲ. ಅದು ಕೂಲಿ ಕಾರ್ಮಿಕರ ಬೇಡಿಕೆ ಕೂಡ ಅದು ನಾವು ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಸರ್ಕಾರಕ್ಕೆ ಹೇಳುವುದೇನೆಂದ್ರೆ ಇದನ್ನು ದುಪ್ಪಟ್ಟು ಮಾಡಬೇಕಂತಲೂ ಕೂಡ ನಾವು ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು ಮೊಹಮ್ಮದ್ ಮುಸ್ತಾಫಾ, ಹರೇಕಳ ಗ್ರಾಮ ಪಂಚಾಯತ್ ಒತ್ತುಗುರ್ಕಾರ್ದಿ ಕಲ್ಯಾಣಿ, ಪಂಚಾಯತ್ ಸದಸ್ಯರು ಅಬ್ದುಲ್ ಸತ್ತಾರ್, ಅಬೂಬಕರ್ ಸಿದ್ದಿಕಿ ಸುದ್ದಿ ಕೊಟ್ಟೊಡಿತ್ತರು. ಪೆರ್ಮಂಕಿ ಉಲಾಯಿ ಬುಟ್ಟುದ ಶ್ರೀ ಸದಾಶಿವ ದೇವಸ್ಥಾನಡು ವರ್ಷಾವಧಿ ಉಚ್ಚಯ ಬೊಕ ಮಹಾಶಿವರಾತ್ರಿದ ಜಾತ್ರೆ ನಡ್ತೊಂದುಂಡು ಸೋಮವಾರ ರಾತ್ರಿ ಕಟೀಲ್ ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಆಟ ಆಟಣೆ ಮಲ್ತದಿತ್ತೇರು. ಕುಟ್ಲ ತಾಲೂಕುದ ಪೆರ್ಮಂಕಿ ಉಲೈಬುಟ್ಟುದ ಶ್ರೀ ಸದಾಶಿವ ದೇವಸ್ಥಾನಡು ವರ್ಷದ ಉಚ್ಚಯ ಬಕ ಮಹಾಶಿವರಾತ್ರಿದ ಉಚ್ಚಯ ನಡ್ತೊಂದಿದ್ದದ ಆಲೆಕ್ಕೊಡು ಸೋಮವಾರ ರಾತ್ರಿ ಸೇವೆದ ಆಟ ಅಟ್ಟಣೆ ಮಲ್ತದಿತ್ತೆರ. ದೇವಸ್ಥಾನದ ಎದುರು ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಲದಕ್ಲು ಶ್ರೀದೇವಿ ಮಹಾತ್ಮೆ ಆಟನು ಗೊಬ್ಬು ತೋಜಾಯರು. ಊರ್ದ ಬೊಕ ಸುತ್ತಮುತ್ತಲ್ದ ಆಟದ ಅಭಿಮಾನಿಲು ಕಟೀಲ್ ಶ್ರೀದೇವಿನ ಭಕ್ತಿರು ಶ್ರೀ ಸದಾಶಿವ ದೇವಸ್ಥಾನ ಆಡಳಿತ ಮಂಡಲದಕ್ಲು ಶ್ರೀದೇವಿ ಮಹಾತ್ಮೆ ಆಟದುಯ್ಯರು. ನಡೀತಂತ ವಿಚಾರವನ್ನು ನಿನ್ನ ಮಗನಲ್ಲಿ ಹೇಳಮ್ಮ.
ನನ್ನ ದೀರ್ಘವಾದಂತಹ ಕರೆಯನ್ನು ಆಲಿಸಿ ಓಡಿ ಓಡಿಕೊಂಡು ಬಂದೆ ಮಗನೇ. ವಿದ್ಯೆಯ ವರಬಲದಿಂದ ಕೊಬ್ಬಿ ಅಮರಲೋಕವನ್ನು ಸೇರಿ ಧರ್ಮಿಷ್ಠರಾದ ದೇವತೆಗಳನ್ನು ಸಂಗ್ರಾಮದಲ್ಲಿ ಬಡಿದೋಡಿಸಿದ ನಮ್ಮ ಲೋಕಕ್ಕೆ ಕಂಠಕನಾಗಿ ಮೆರೆಯುತ್ತಾ ಇದ್ದಾರೆ. ಕಂದ, ಚಿಂತೆ ಮಾಡಬೇಡ. ನಿಮ್ಮ ನಿಜ ರೂಪವನ್ನು ಮರೆಮಾಚಿ ಈ ತುಹಿನಾದ್ರಲ್ಲಿ ಇದ್ದುಕೊಂಡು ದೇವಿಯ ಲೀಲೆಯನ್ನು ಕಣ್ಣಾರೆ ಕಾಣುತ್ತಾ ಇರಿ ಮಕ್ಕಳೇ. ನೋಡಿದೆಯಾ ಕಂದ, ಲೋಕಗಂಟಕರಾಗಿ ಮೆರೆಯುತ್ತಾ ಇದ್ದವರು ಶುಂಭನಿ ಶುಂಭರು. ಹೌದು, ಅವರೆಲ್ಲ ಕೊಂದು ಲೋಕಕ್ಕೆ ಬಂದಿರುವಂತಹ ಕಷ್ಟವನ್ನೆಲ್ಲ ಪರಿಹರಿಸಿದವಳಿದ್ದೇನೆ ಮಗನೇ. ಇನ್ನು ಯೋಚನೆ ಮಾಡಬೇಡ, ನೇರವಾಗಿ ನಿನ್ನದಂತ ದೇವಲೋಕವನ್ನು ಸೇರಿಕೊಂಡು ಆಳ್ವಿಕೆಯನ್ನು ಮಾಡಿಕೊಂಡು ಬಾ ಮಗನೇ. ಇತ್ತೆ ಕುಡರೆನಿತ ಮಲ್ಲ ಸುದ್ದಿಲು. ಕೇಂದ್ರ ಮಂತ್ರಿ ನಿತಿನ್ ಗಡ್ಕರಿಯರೆಡ್ದು ಕುಡ್ಲಾಡು 7 ಜಿಲ್ಲೆಗಳಿಗೆ ಸಂಬಂಧಪಟ್ಟಿನ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಬಕ ಲೋಕಾರ್ಪಣೆ. ಒರ್ಮನೆ ಕ್ಲಾಸ್ ಕಲ್ತೊಂದಿತ್ತಿನ ಆಣ ಕುಡ್ಲ ಮಾಂಕಳಿ ಪಡ್ಪದ ದೃಶ್ಯ ಕ್ರಿಕೆಟ್ ಕಮೆಂಟ್ರಿಗೆ ಪೋದು ಐತಾರ ತೋಜಂದೆ ಅದು ನೇತ್ರಾವತಿ ಸುದೆ ಬರಿಟ್ಟು ತೋಜಿದ ಬತ್ತಿನ ಪುನಃ. ತುಳುನಾಡು ಮೇಲ ಶಿವಶಕ್ತಿ ಕ್ಷೇತ್ರಲೆಡ್ ಮಹಾಶಿವರಾತ್ರದ ಆಚರಣೆ. ಕುದ್ರೋಳಿ ದೇವಸ್ಥಾನಡು ಮಹಾರುದ್ರಾಭಿಷೇಕ ಕದ್ರಡ್ ಇಸೇಸ ಆರಾಧನೆ. ಇಜಾಬ್ ಬಗೆಟ್ ಕೋರ್ಟ್ ಕೊರ್ನ ನಡುವಂತರದ ತೀರ್ಪು. ರಾಜ್ಯ ಸರ್ಕಾರ ಅರ್ಥ ಮಲ್ತೊನಂದೆ ಆದೇಶ ಕೊಡ್ದು ಮುಸ್ಲಿಂ ಪೊಣ್ಣುಲೆಗ್ ಬರವು ಕಲ್ಪಂದಿನಂಚ ಆತಂಡ್ MS ಮಹಮ್ಮದ್. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.